ಈ ಸೋಲ್ಜರ್ಸ್ ಯಾಕೆ ನಾವು ಮಾಡ್ತೀವಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ದೇಶಭಕ್ತಿ ಅನ್ನುವಂಥದ್ದು, ನಮ್ಮ ದೇಶ ಅನ್ನುವಂಥ ಒಂದು ಪ್ರೀತಿ ನಮಗೆ ಖಂಡಿತವಾಗ್ಲೂ ಇರುತ್ತೆ. ಸೊ ಹಾಗಾಗಿ ಮಕ್ಕಳಿಗೂ ಕೂಡ ಪ್ರೀತಿ ಬರಬೇಕು, ಈ ಒಂದು ಸೈನಿಕರನ್ನ ನೋಡುವಾಗ ಅವರಿಗೂ ಕೂಡ ಗೌರವ ಬರಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಎಲ್ಲಾ ಶಾಲೆಗಳಲ್ಲಿ ಊರಿನವ್ರದ್ದು ಸಪೋರ್ಟ್ ತುಂಬಾ ಚೆನ್ನಾಗಿ ಸಿಕ್ಕಿದೆ ನಮಗೆ. ರೀಸೆಂಟ್ಲಿ ನಾವು ಮಾಡಿರುವಂತಹ ಕೇರಳದ ಸ್ಕೂಲ್ ಬಗ್ಗೆ ಹೇಳಬೇಕಾದ್ರೆ ನಮ್ದು ಇನಿಷಿಯಲ್ ಪ್ಲಾನ್ ಇದ್ದದ್ದು 2 ಲಕ್ಷ ಮಾಡಬೇಕು ಅಂತ, ಬಟ್ ಅದು ಎಂಡ್ ಆದದ್ದು ಅರೌಂಡ್ 4 lakh ಪ್ಲಸ್ ಆಯಿತು. ಈ ವರ್ಷದಲ್ಲಿ ಮಾಡ್ತಾ ಇರುವಂತಹ 4ನೇ ಶಾಲೆ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಸ್ಟೋರಿ ಒನ್. ನಾವು ಇವತ್ತು ಕಾರ್ಕಳ ತಾಲೂಕಿನ ಮೂಡಾರು ಗ್ರಾಮದಲ್ಲಿದ್ದೇವೆ. ಸ್ನೇಹಿತರೆ, ಇಲ್ಲಿ ಒಂದು ವಾಟ್ಸಪ್ ಗ್ರೂಪನ್ನು ಕ್ರಿಯೇಟ್ ಮಾಡಿ ನಮ್ಮಿಂದ ಒಂದಷ್ಟು ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅನ್ನೋ ಉದ್ದೇಶದಿಂದ ಶುರು ಮಾಡಿದಂಥ ಈ ವಾಟ್ಸಪ್ ಗ್ರೂಪಿನ ತಂಡ ಒಂದು NGO ಮಾಡಿಕೊಂಡು ಸುಮಾರು ಸರ್ಕಾರಿ ಶಾಲೆಗಳನ್ನು ಹಾಗೂ ಕೆಲವೊಂದು ಮೂಲಭೂತ ಸೌಕರ್ಯಗಳ ಕೆಲಸಗಳನ್ನು ಮಾಡಿಕೊಂಡು ಸಮಾಜಕ್ಕೆ ಒಂದೊಳ್ಳೆಯ ಕೆಲಸವನ್ನು ಮಾಡ್ತಿರುವಂಥ ಈ ಯುವಕರ ತಂಡ ನಮ್ಮ ಜೊತೆ ಇದೆ. ಸೊ ಇದ್ರ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಗುರುಪ್ರಸಾದ್ ಶೆಟ್ಟಿ ಅವರಿದ್ದಾರೆ ಹಾಗೂ ರಿಜ್ವಾನ್ ಅವರಿದ್ದಾರೆ. ಬನ್ನಿ ಅವರ ಹತ್ರನೇ ಮಾತಾಡೋಣ. ಸರ್ ನಮಸ್ತೆ. ನಮಸ್ತೆ ಸರ್, ಮೊದಲಿಗೆ ನಿಮ್ಮ ಮೇಕ್ ಸಮ್ ಒನ್ ಸ್ಮೈಲ್ ಹೆಲ್ಪಿಂಗ್ ಹ್ಯಾಂಡ್ ನಿಮ್ಮ NGO ಬಗ್ಗೆ ನೀವು ಹೇಳೋದಾದರೆ. ಮೇಕ್ ಸಮ್ ಒನ್ ಸ್ಮೈಲ್ ಹೆಲ್ಪಿಂಗ್ ಹ್ಯಾಂಡ್ ಅನ್ನುವಂಥದ್ದು 2017ರಲ್ಲಿ ನಾವು ಶುರು ಮಾಡಿದಂತಹ ಒಂದು ಸಣ್ಣ ತಂಡ. ವಾಟ್ಸ್ಆ್ಯಪ್ನಲ್ಲಿ ನಾವು ಕ್ರಿಯೇಟ್ ಮಾಡಿದ್ವಿ. ಜನವರಿ 29ರಂದು ನಾವು ಶುರು ಮಾಡಿದ್ದು 2018ರಲ್ಲಿ. ಶುರು ಮಾಡಿದಂತಹ ಸಂದರ್ಭದಲ್ಲಿ ನಾವು ವಾಟ್ಸಪ್ನಲ್ಲಿ ಕ್ರಿಯೇಟ್ ಮಾಡಿದ್ವಿ, ನಮ್ಮೆಲ್ಲ ಸ್ನೇಹಿತರನ್ನ, ಫ್ಯಾಮಿಲಿ ಮೆಂಬರ್ಸನ್ನೆಲ್ಲ ಆ್ಯಡ್ ಮಾಡಿದ್ವಿ. ಬಟ್ ಅನ್ಫಾರ್ಚುನೇಟ್ಲಿ ವೆರಿ ನೆಕ್ಸ್ಟ್ ಡೇ ಅದರಲ್ಲಿರುವಂತಹ ಮೇ ಬಿ ಅರೌಂಡ್ 70 to 80% ಜನ ಲೆಫ್ಟ್ ಆದರು. ಆ ನಂತರ ನಾವು ಅಂದರೆ ತುಂಬ ಬೇಸರ ಆಗಿತ್ತು ನಮ್ಗೆ, ಎಲ್ಲರೂ ಲೆಫ್ಟ್ ಆದರು ಅಂತ. ಆ ನಂತರ ಕೆಲವರು ಬೇರೆ ಜನ ಎಲ್ಲ ಆ್ಯಡ್ ಆದರು. ಆನಂತರ ಇನಿಷಿಯಲಿ ನಾವು ಶುರು ಮಾಡಿದ್ದು ಮಂಗಳೂರಿನಲ್ಲಿ ಶುರು ಮಾಡಿ ಅಲ್ಲಿ ಬೀದಿ ಬದಿಯಲ್ಲಿರುವಂತಹ ಕೆಲವೊಂದು ಜನರಿಗೆ ನಾವು ಆಹಾರದ ಪೊಟ್ಟಣವನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ವಿ, ಸಂಡೇ ಎವ್ರಿ ಸಂಡೇ. ಆ ನಂತರವಾಗಿ ನಾವು ಶಾಲೆಗಳಿಗೆ, ಮಕ್ಕಳಿಗೆ ನಾವು ಕೆಲವೊಂದು ಪುಸ್ತಕಗಳಾಗಿರ್ಬೋದು, ಬ್ಯಾಗ್ ಆಗಿರ್ಬೋದು, ಕೊಡೆ, ಈ ಥರದ ವಸ್ತುಗಳನ್ನು ಕೊಡುವಂಥದ್ದು ಆ ಕೆಲಸವನ್ನು ನಾವು ಮಾಡೋದಕ್ಕೆ ಶುರು ಮಾಡಿದ್ವಿ. ಸರ್, ಈ ತಂಡ ಅಂದರೆ ಕರಾವಳಿ ಭಾಗದವರು ಇದ್ದಾರೆ ಅಥವಾ ಬೇರೆ ರಾಜ್ಯದವರು ಇದ್ದಾರೋ ಹೇಗೆ? ಇಲ್ಲ ಸರ್, ಕರಾವಳಿ ಅವರೇ ಇರೋದು. ಅದರಲ್ಲಿರುವಂತಹ ಎಲ್ಲರೂ ಕೂಡ ಕರಾವಳಿ ಭಾಗದವರೇ. ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಯ ಎಲ್ಲ ಯುವಕರು ಇರುವಂತದ್ದು ಈ ತಂಡದಲ್ಲಿ. ಈಗ ಎಷ್ಟು ಜನ ಇದ್ದಾರೆ ಅಂದರೆ ತಂಡದಲ್ಲಿ? ಈಗ ಅರೌಂಡ್ 100ಕ್ಕಿಂತ ಜಾಸ್ತಿ ಜನ ಇದ್ದಾರೆ ಸರ್. ಈ ಥರ ಕೆಲಸಗಳನ್ನು ಸರ್ಕಾರಿ ಶಾಲೆನ ಅಥವಾ ಬೇರೆ ಯಾವ ಥರ ಆದರೂ ಕೆಲಸ ಮಾಡಿದ್ದೀರಾ ಅಂತ? ನಾವು ಆಕ್ಚುಲಿ ಬೇರೆ ಬೇರೆ ಕಾನ್ಸೆಪ್ಟ್ ಇದೆ ನಮ್ಮ ಈ ಒಂದು ತಂಡದಲ್ಲಿ. ವಿಲ್ ಮೇಕ್ ಇಟ್ ಕಲರ್ಫುಲ್ ಅನ್ನುವಂತಹ ಕಾನ್ಸೆಪ್ಟ್ ಅಡಿಯಲ್ಲಿ ನಾವು ಸರ್ಕಾರಿ ಕನ್ನಡ ಮಾಧ್ಯಮ ಶಾಲೆಯನ್ನು ನಾವು ಅಭಿವೃದ್ಧಿಗೊಳಿಸುವಂತಹ ಕಾರ್ಯವನ್ನು ಮಾಡ್ತೀವಿ. ವಿಲ್ ಮೇಕ್ ದೆಮ್ ಇಂಡಿಪೆಂಡೆಂಟ್ ಅನ್ನುವಂಥ ಕಾರ್ಯಕ್ರಮದ ಅಡಿಯಲ್ಲಿ ನಾವು ಕೆಲವೊಂದು ವಿಕಲಚೇತನ ಜನರಿಗೆ ಈ ಆರ್ಟಿಫಿಷಿಯಲ್ ಲಿಂಬ್ ಆಗಿರ್ಬೋದು, ಹಿಯರಿಂಗ್ ಏಡ್ ಆಗಿರ್ಬೋದು, ಕನ್ನಡಕ ವಿತರಣೆ ಆಗಿರ್ಬೋದು, ಈ ಥರ ಕಾರ್ಯಕ್ರಮವನ್ನು ಮಾಡ್ತೀವಿ. ವಿಲ್ ಸೆಲೆಬ್ರೇಟ್ ಆರ್ಪನ್ಸ್ ಬರ್ತ್ಡೇ ಅನ್ನುವಂಥ ಕಾನ್ಸೆಪ್ಟ್ ನಡಿಯಲ್ಲಿ ನಾವು ಆರ್ಪನೇಜ್ಗೆ ವಿಸಿಟ್ ಮಾಡಿ ಆರ್ಪನ್ಸ್ ಇದ್ದು ಅಥವಾ ಓಲ್ಡ್ ಏಜ್ ಹೋಮ್ನಲ್ಲಿರುವಂತಹ ಅವರದ್ದು ಬರ್ತ್ಡೇಯನ್ನು ಸೆಲೆಬ್ರೇಟ್ ಮಾಡ್ತೀವಿ. ನಮ್ಮ ಬರ್ತ್ಡೇ ಅನ್ನಲ್ಲ, ಅವರದ್ದು ಬರ್ತ್ಡೇನ ನಾವು ಅಲ್ಲಿಗೆ ಹೋಗಿ ಸೆಲೆಬ್ರೇಟ್ ಮಾಡ್ತೀವಿ. ಹಾಗೆಯೇ ನಾವು ವಿಲ್ ಕ್ರಿಯೇಟ್ ಅವೇರ್ನೆಸ್ ಅನ್ನುವಂಥ ಕಾರ್ಯಕ್ರಮದ ಅಡಿಯಲ್ಲಿ ನಾವು ಕಾಲೇಜ್ಗಳಿಗೆ, ಶಾಲೆಗಳಿಗೆ ಹೋಗಿ ಕೆಲವೊಂದು ಹೆಲ್ತ್ನ ಬಗ್ಗೆ ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡುವಂಥ ಕಾರ್ಯಕ್ರಮವನ್ನು ಮಾಡ್ತೀವಿ. ಅದರ ಜೊತೆಗೆ ನಾವು ಫಾರ್ ದಿ ಸ್ಟ್ರೀಟ್ ಅನ್ನೋ ಒಂದು ಕಾನ್ಸೆಪ್ಟ್ ಅಡಿಯಲ್ಲಿ ನಾವು ಸ್ಟ್ರೇ ಅನಿಮಲ್ಸ್ ಏನಿದೆ ಅದನ್ನ ಯಾರೆಲ್ಲ ಹೆಲ್ಪ್ ಮಾಡ್ತಾರೆ, ಅದಕ್ಕೆ ಫೀಡ್ ಮಾಡ್ತಾರೆ, ಅವರಿಗೆಲ್ಲ ನಾವು ಸಪೋರ್ಟ್ ಮಾಡುವಂಥ ಕಾರ್ಯಕ್ರಮವನ್ನು ಮಾಡ್ತೀವಿ. ಈಗ ಕರಾವಳಿ ಭಾಗದಲ್ಲಿ ಆಲ್ಮೋಸ್ಟ್ ಇದು ಕಾರ್ಕಳ ಅಥವಾ ಈ ಭಾಗ ಬಿಟ್ಟು ಬೇರೆ ಎಲ್ಲೆಲ್ಲಿ ಈ ಥರ ಶಾಲೆಗಳನ್ನು ರೀಪೇಂಟ್ ಮಾಡೋದು ಅಥವಾ ಈ ಥರ ಕಾರ್ಯಗಳನ್ನೆಲ್ಲ ಮಾಡಿದ್ದೀರಾ? ನಾವು ಇದುವರೆಗೆ ಸರ್ ಕಾರ್ಕಳ ಆಗಿರ್ಬೋದು, ಉಡುಪಿ ಜಿಲ್ಲೆ ಆಗಿರ್ಬೋದು, ದಕ್ಷಿಣ ಕನ್ನಡ ಆಗಿರ್ಬೋದು, ಅದರ ಜೊತೆಗೆ ಚಿಕ್ಕಮಗಳೂರು ಜಿಲ್ಲೆ, ಅದರ ಜೊತೆಗೆ ರೀಸೆಂಟ್ ಆಗಿ ನಾವು ಲಾಸ್ಟ್ ಈವೆಂಟ್ ಮಾಡಿರುವಂಥದ್ದು ನಮ್ಮದು ನವೆಂಬರ್ 19ಗೆ ನಾವು ಮಾಡಿದಂಥ ಕಾರ್ಯಕ್ರಮ ಕೇರಳದಲ್ಲಿರುವಂತಹ ಕಾಸರಗೋಡು ಜಿಲ್ಲೆಯ ಸರ್ಕಾರಿ ಕನ್ನಡ ಮಾಧ್ಯಮ ಶಾಲೆ. ಅಲ್ಲಿ ನಾವು ರೆನೋವೇಟ್ ಮಾಡಿ ಅದನ್ನು ನಾವು ಪೇಂಟ್ ಎಲ್ಲ ಮಾಡಿ ಕೊಟ್ಟಿದ್ವಿ. ಸರ್, ಮೊದಲಿಗೆ ನೀವು ಒಂದು ಶಾಲೆಯನ್ನು ಫಸ್ಟಿಗೆ ಅದನ್ನು ಕೆಲಸ ಕಾರ್ಯ ಮಾಡೋದು ತುಂಬ ಚಾಲೆಂಜ್ ಆಗಿರುತ್ತೆ ಅದು ಮಾಡೋದು. ಕರೆಕ್ಟ್. ಅಂದರೆ ಫಸ್ಟ್ ಮಾಡಿದ ಸ್ಕೂಲ್ ಯಾವುದು ಅಂತ? ಇದು ಅನ್ನುವಂತಹ ನಕ್ಸಲ್ ಪೀಡಿತ ಪ್ರದೇಶ ಸರ್. ನಕ್ಸಲ್ ಪೀಡಿತ ಪ್ರದೇಶದಲ್ಲಿ ನಾವು ಪ್ರಪ್ರಥಮವಾಗಿ ರೈಲು ಮಾದರಿಯಲ್ಲಿ ನಾವು ನೀವು ಸ್ವಲ್ಪ ಆದಷ್ಟು ಗ್ರಾಮೀಣ ಭಾಗ ಜಾಸ್ತಿ ಒಲವು ತೋರಿಸ್ತಿದ್ದೀರೇನೋ ಅನಿಸ್ತದೆ. ಖಂಡಿತವಾಗ್ಲೂ ಸರ್, ಯಾಕಂತ ಹೇಳಿದ್ರೆ ರೀಸನ್ ಇದೆ. ನಾವು ಕೂಡ ಒಂದು ಹಳ್ಳಿಯಿಂದ ಬಂದಂಥವ್ರು. ಅದರ ಜೊತೆಗೆ ನಾವು ಹಳ್ಳಿಯಲ್ಲಿರುವಂತಹ ಜನರಿಗೆ ಈ ಮೂಲಭೂತ ಸೌಕರ್ಯಗಳು ತುಂಬಾ ಕಮ್ಮಿ. ನಿಮ್ಗೆ ಗೊತ್ತಿರ್ಬೋದು, ಸಿಟಿನಲ್ಲಿ ತುಂಬಾ ಆಪ್ಷನ್ಸ್ ಇರುತ್ತೆ, ಬಟ್ ಹಳ್ಳಿಗಳಲ್ಲಿ ತುಂಬಾ ಕಡಿಮೆ. ಸೊ ನಾವು ಹಳ್ಳಿಗಳಿಗೆ ಹೋಗಿ ಹಳ್ಳಿಗಳ ಶಾಲೆಯನ್ನು ಅಭಿವೃದ್ಧಿ ಮಾಡಿದ್ರೆ ಈ ಹಳ್ಳಿಯಲ್ಲಿರುವಂತಹ ಜನರಿಗೆ ಉಪಯೋಗ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ಒಬ್ಬ ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಹೋದಂತಹ ಕಾರಣಕ್ಕೋಸ್ಕರ ನನ್ನ ಟೀಮ್ನಲ್ಲಿರೋರು ಕೂಡ ಕನ್ನಡ ಮಾಧ್ಯಮದಲ್ಲಿ ಜಾಸ್ತಿ ಹೋದವರು, ಅವರಿಗೆಲ್ಲ ಗೊತ್ತಿದೆ ಕಷ್ಟ ಅಂತ ಹೇಳಿದ್ರೆ ಏನು, ನೋವು ಅಂತ ಹೇಳಿದ್ರೆ ಏನು ಅಂತ ಗೊತ್ತಿದೆ. ಸೊ ಅದಕ್ಕೋಸ್ಕರ ನಾವು ಕನ್ನಡ ಮಾಧ್ಯಮ ಶಾಲೆ ಉಳಿಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಈ ಒಂದು ಕಾರ್ಯಕ್ರಮ. ಈಗ ಒಂದು NGO ಆಗಿ ನೀವು NGOದಲ್ಲಿದ್ದು
ಒಂದು ಸರ್ಕಾರಿ ಪ್ರೌಢಶಾಲೆಯನ್ನು ಅಥವಾ ಸರ್ಕಾರಿ ಪ್ರಾಥಮಿಕ ಶಾಲೆ ಯಾವುದೇ ಇರ್ಬೋದು, ಒಂದು ಶಾಲೆಯನ್ನು ನಾವು ತಗೊಂಡು ಅದಕ್ಕೆ ಪೇಂಟ್ ಮಾಡೋದು ಒಂದು ಎಷ್ಟು ದಿನದ ಕಾರ್ಯಗಳು ನಡೆಯುತ್ತಂತ ಇದರಲ್ಲಿ? ಅದು ಡಿಪೆಂಡ್ ಆಗುತ್ತೆ ಸರ್. ಕೆಲವೊಂದು ರೂರಲ್ ಏರಿಯಾದಲ್ಲಿ ಒಂದು 15 to 20 ಡೇಸ್ ಆಗುತ್ತೆ. ಕೆಲವು ತುಂಬಾ ವರ್ಕ್ ಇದ್ರೆ ಒಂದು ತಿಂಗಳು ಕೂಡ ಆಗುವಂತ ಕೆಲಸ. ಅಂದ್ರೆ ಖರ್ಚು ವೆಚ್ಚಗಳು ಯಾವ ತರ ಇರುತ್ತೆ? ಖರ್ಚು ವೆಚ್ಚ ಡಿಪೆಂಡ್ ಆಗುತ್ತೆ. ನಾವು ಕೆಲವು ಶಾಲೆಗಳಿಗೆ ನಾವು ಪೇಂಟ್ ಮಾಡುವ ಕೆಲಸ ಮಾಡಿದ್ರೆ ಕೆಲವೊಂದು ಶಾಲೆ ಕಂಪ್ಲೀಟ್ ಹಾಳಾಗಿದೆ. ಯಾಕಂತಂದ್ರೆ ಒಂದು ಪೇಂಟ್ ಅಂದ್ರೆ ಕ್ವಾಲಿಟಿ ಬರುತ್ತೆ, ಕ್ವಾಲಿಟಿ ಅಂದ ತಕ್ಷಣ ಅದಕ್ಕೊಂದು ರೇಟ್ ಇರುತ್ತೆ, ಕಮ್ಮಿದಿರುತ್ತೆ ಜಾಸ್ತಿ ಇರುತ್ತೆ. ನಾವು ಒಂದ್ಸಲ ಮಾಡಿದ ಕೆಲಸಕ್ಕೆ ಜಾಸ್ತಿ ರೇಟ್ ಇದೆ ಹಾಕ್ಬೇಕಾಗ್ತದೆ, ಯಾಕಂದ್ರೆ ನಮಗೆ ಬಾಳಿಗೆ ಜಾಸ್ತಿ ಬರಬೇಕು ಅಂದ್ರೆ. ಅದೇ ನಾವು ಮಾಡಿರುವಂತಹ ಕೆಲಸಕ್ಕೆ ಮಿನಿಮಮ್ ಆಗಿ ಖಾಲಿ ಪೇಂಟ್ ಮಾಡೋದು ಅಂತ ಹೇಳಿದ್ರೆ 1.5 ಲಕ್ಷದಲ್ಲಿ ಆಗುತ್ತೆ ಕೆಲವೊಂದು ಕೆಲಸ. ಪೇಂಟ್ ರಿನೋವೇಷನ್ ಎಲ್ಲ ಮಾಡುವಂತ ಸಂದರ್ಭದಲ್ಲಿ ಕೆಲವು ಸರಿ 4-5 ಲಕ್ಷ 6 ಲಕ್ಷ ಆಗಿರುವಂತದ್ದು ಕೂಡ ಇದೆ. ಕೆಲವೊಂದು ಶಾಲೆಗಳಿಗೆ ನಾವು 6 ಲಕ್ಷ ಕೂಡ ಖರ್ಚು ಮಾಡಿದ್ವಿ. ಅಂದ್ರೆ ಈ ಸ್ಥಿತಿಯಲ್ಲಿ ಇರೋದ ತರ ನೋಡಕ್ ಆಗದಿರುವಂತ ಶಾಲೆ ಏನಾದ್ರೂ ಇತ್ತ ಸರ್ ಅಂತ ನಿಮ್ಮ ಇದರಲ್ಲಿ? ಈಗ ಮಾಡಿರುವಂತಹ ಶಾಲೆಗಳಲ್ಲಿ ಸರ್ ಅರೌಂಡ್ 15 ಶಾಲೆಗಳನ್ನ ಮಾಡಿದ್ದೀವಿ. ಇದು 15ನೇ ಶಾಲೆ. ಅದರಲ್ಲಿ ಒಂದು 3-4 ಶಾಲೆಗಳ ಪರಿಸ್ಥಿತಿ ತುಂಬಾ ಹಾಳಾಗಿತ್ತು. ಎಸ್ಪೆಷಲಿ ನಾವು ರೀಸೆಂಟ್ ಆಗಿ ಮಾಡಿರುವಂತ ಕೆಲಸ ಕಾಸರಗೋಡು ಜಿಲ್ಲೆಯಲ್ಲಿರುವಂತಹದ್ದು. ಅಲ್ಲಿನ ಒಂದು ಶಾಲೆ ಏನಿತ್ತು ಅದರದ್ದು ಪರಿಸ್ಥಿತಿ ತುಂಬಾ ಹಾಳಾಗಿತ್ತು. ಅಲ್ಲಿನ ಮ್ಯಾನೇಜ್ಮೆಂಟ್ ಹೇಳಿದ್ರು 1 ವರ್ಷದಲ್ಲಿ ಆ ಒಂದು ಶಾಲೆಯನ್ನು ಮುಚ್ಚಬೇಕು ಅಂತ. ಸೊ ಅವರು ಆ ಮ್ಯಾನೇಜ್ಮೆಂಟ್ ನಮ್ಮನ್ನು ಅಪ್ರೋಚ್ ಮಾಡಿದ್ರು. ನಾವು ಅಲ್ಲಿಗೆ ಹೋದಂತಹ ಸಂದರ್ಭದಲ್ಲಿ ಗೊತ್ತಾಯ್ತು ಇದು ಕೆಲಸ ಮಾಡಲೇಬೇಕಾಗತ್ತೆ ಅಂತ. ದೆನ್ ನಾವು ಇಮಿಡಿಯೇಟ್ಲಿ ಶುರು ಮಾಡಿದ್ವಿ. ಈಗ ಸ್ಕೂಲನ್ನು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ಮೇ ಬಿ ಇನ್ನು ಒಂದು 5-6 ವರ್ಷ, ಮಿನಿಮಮ್ ಆಗಿ 5-6 ವರ್ಷ ಏನು ಪ್ರಾಬ್ಲಮ್ ಆಗ್ಲಿಕ್ಕಿಲ್ಲ. ಸೊ ನೀವು ಪೈಂಟ್ ಜೊತೆ ಸ್ವಲ್ಪ ಅಷ್ಟು ಮಕ್ಕಳಿಗೆ ಎಜುಕೇಶನ್ ಆಗೋ ಥರ ನಾವು ಈ ಥರ ಆರ್ಟ್ ಎಲ್ಲ ಬಿಡಿಸೋದು, ನೋಡ್ಬೋದು. ಇದು ನೀವು ಪೈಂಟ್ ಮಾಡೋ ಇದ್ರ ಜೊತೆ ಇದನ್ನು ಎಲ್ಲ ಶಾಲೆಯಲ್ಲಿ ಮಾಡಿರ್ತೀರಾ ಸರ್? ಇದು ಹೌದು ಸರ್. ಆಕ್ಚುಲಿ ಇದು ಒಂದು ಕಾನ್ಸೆಪ್ಟ್ ಇಲ್ಲಿ ಇದು ಆಗ್ಲಿಲ್ಲ. ನಾವು ಮೊನ್ನೆ ಶುರು ಮಾಡಿದ್ದು ಈ ವರ್ಕ್. ಕಂಪ್ಲೀಟ್ ಆರ್ಟ್ ಬರುತ್ತೆ ಇಲ್ಲಿ ಗೋಡೆಯಲ್ಲಿ. ಅಂದ್ರೆ ಎಲ್ಲ ಶಾಲೆಯಲ್ಲಿ ಈ ತರ ಬರ್ತೀರಾ ಹೇಗೆ? ಎಲ್ಲಾ ಶಾಲೆಯಲ್ಲೂ ಕೂಡ ನಾವು ಬೇರೆ ಬೇರೆ ಕಾನ್ಸೆಪ್ಟ್ ಅಲ್ಲಿ ಅಂದ್ರೆ ಕಲ್ಚರ್ ಬಟ್ ಎಜುಕೇಶನ್ ಎಲ್ಲ ಇರುತ್ತೆ. ಎಲ್ಲ ಬರುತ್ತೆ. ನಾವು ಇಂಡಿಯನ್ ಕಲ್ಚರ್ ಆಗಿರ್ಬೋದು, ಎಸ್ಪೆಷಲಿ ನಾವು ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಿಂದ ಕಂಬಳ ಆಗಿರ್ಬೋದು, ಯಕ್ಷಗಾನ ಆಗಿರ್ಬೋದು, ಭೂತಾರಾಧನೆ ಆಗಿರ್ಬೋದು, ಈ ತರದನ್ನೆಲ್ಲ ನಾವು ಮಕ್ಕಳಿಗೆ ಗೊತ್ತಾಗಬೇಕು, ಮುಂದಿನ ಪೀಳಿಗೆ ಅವರಿಗೆ ಗೊತ್ತಾಗಬೇಕು ಅನ್ನೋಂಥ ಕಾರಣಕ್ಕೋಸ್ಕರ ನಾವು ಮಾಡಿದ್ದು. ಈ ಸೋಲ್ಜರ್ಸ್ ಯಾಕೆ ನಾವು ಮಾಡ್ತೀವಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ದೇಶಭಕ್ತಿ ಅನ್ನುವಂಥದ್ದು, ನಮ್ಮ ದೇಶ ಅನ್ನುವಂಥ ಒಂದು ಪ್ರೀತಿ ನಮಗೆ ಖಂಡಿತವಾಗ್ಲೂ ಇರುತ್ತೆ. ಸೊ ಹಾಗಾಗಿ ಮಕ್ಕಳಿಗೂ ಕೂಡ ಪ್ರೀತಿ ಬರಬೇಕು, ಈ ಒಂದು ಸೈನಿಕರನ್ನ ನೋಡುವಾಗ ಅವರಿಗೂ ಕೂಡ ಗೌರವ ಬರಬೇಕು ಅನ್ನೋಂಥ ಕಾರಣಕ್ಕೋಸ್ಕರ ಸ್ಕೂಲ್ನಲ್ಲಿ ಈ ಥರದ ಚಿತ್ರಗಳನ್ನು ಕೂಡ ನಾವು ಮಾಡ್ತೀವಿ. ಈಗ ನಾರ್ಮಲಿ ಒಂದು ಗ್ರಾಮೀಣ ಕಡೆ ನೀವು ಹೋದಾಗ ಒಂದು ಶಾಲೆಯನ್ನು ನೀವು ತೊಗೊಂಡು ಅದಕ್ಕೆ ಪೇಂಟ್ ಮಾಡುವಾಗ ಊರಿನವ್ರ ರೆಸ್ಪಾನ್ಸ್ ನಿಮ್ಗೆ ಯಾವ ಥರ ಸಿಗುತ್ತೆ ಅಂದರೆ ಅದೇ ಓವರಲ್ ಆಗಿ ಒಂದೆಲ್ಲ ಪೇಂಟ್ ಎಲ್ಲ ಆಗಿ ಒಂದು ಚಂದ ಕಾಣುವಾಗ ಶಾಲೆ ರೆಸ್ಪಾನ್ಸ್ ಯಾವ ಥರ ಇರುತ್ತೆ ಅಂತ? ನಾವು ಇದುವರೆಗೆ 14 ಶಾಲೆಗಳನ್ನು ಮಾಡಿದ್ದೀವಲ್ಲ ಸರ್. ಈ ಎಲ್ಲ ಶಾಲೆಗಳಲ್ಲಿ ಊರಿನವ್ರದ್ದು ಸಪೋರ್ಟ್ ತುಂಬ ಚೆನ್ನಾಗಿ ಸಿಕ್ಕಿದೆ ನಮಗೆ. ಯಾಕಂದರೆ ನಾವು ಎಲ್ಲಿಂದಾನೋ ಬಂದು ಅಲ್ಲಿಗೆ ಹೋಗಿ ಮಾಡುವಂಥದ್ದು ತುಂಬ ಕಷ್ಟ ಆಗುತ್ತೆ. ನಾವೇ ಖಾಲಿ ತಂಡದವರು ಹೋಗಿ ಮಾಡುವಂಥ ಕೆಲಸ ಅಲ್ಲ ಅದು. ಅಲ್ಲಿನ ಊರಿನವರಾಗಿರ್ಬೋದು, ಸ್ಕೂಲಿದ್ದು ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಸ್ಕೂಲಿನ ಟೀಚರ್ಸ್ ಆಗಿರ್ಬೋದು, ಅವರೆಲ್ಲರೂ ಕೂಡ ಬಂದು ಮಾಡಿರುವಂಥದ್ದು. ಸೊ ಹಾಗಾಗಿ ಎಲ್ಲ ಕಡೆಯಲ್ಲೂ ಕೂಡ ತುಂಬ ಒಳ್ಳೆಯ ರೆಸ್ಪಾನ್ಸ್ ಸಿಕ್ಕಿದೆ. ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ. ಕೆಲವೊಂದು ಕಡೆಯಲ್ಲಿ ನಾವು ಅವರ ಮನೆಯಲ್ಲಿ ನಾವು ಸ್ಟೇ ಮಾಡಿದ್ದೀವಿ ಕೆಲವೊಂದು ಸಂದರ್ಭದಲ್ಲಿ. ಸೊ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ ಎಲ್ಲರೂ ಕೂಡ. ಸರ್, ಒಂದು NGO ಆಗಿ ನೀವು ಈಗ ನಡ್ಕೊಂಡು ಹೋಗ್ತಿದ್ದೀರಾ. ಸೊ ಚಾಲೆಂಜ್ ಅಂದರೆ ಏನು ನಿಮಗೆ ಈಗ ಅಂತ? ಈ ಥರ ಒಂದು ಕೆಲಸ ಮಾಡೋದು ಪಬ್ಲಿಕ್ ಆಗಿ ಒಂಥರ ಚಾಲೆಂಜ್ ಅಂದರೆ ಏನು ಅಂತ? ಚಾಲೆಂಜ್ ಅಮೌಂಟ್ ಅಂದರೆ ಫಿನಾನ್ಷಿಯಲಿ ನಮಗೆ ಕೆಲವೊಂದು ಸಂದರ್ಭದಲ್ಲಿ ಪ್ರಾಬ್ಲಮ್ ಆಗುತ್ತೆ. ಯಾಕಂದರೆ ನಮ್ಮದು ಪ್ಲಾನ್ ಒಂದು ರೀತಿ ಇರುತ್ತೆ, ಬಟ್ ಅಲ್ಲಿ ಹೋದ ನಂತರ ನಮ್ಗೆ ಗೊತ್ತಾಗುತ್ತೆ ಇನ್ನೂ ಜಾಸ್ತಿ ಆಗುತ್ತೆ. ಕೆಲವೊಂದ್ಸಲ ನಾವು ಬಜೆಟ್ ಒಂದು ಮೇ ಬಿ 2 ಲಕ್ಷದಿಂದ 3 ಲಕ್ಷ ಇಟ್ಟಿರ್ತೀವಿ. ಅದು ಬಜೆಟ್ ಅಲ್ಲಿ ಹೋಗಿ ಅಲ್ಲಿದ್ದು ಕಂಡೀಷನ್ ಎಲ್ಲ ನೋಡಿದ ನಂತರ ಅದರದ್ದು ಬಜೆಟ್ ಡಬಲ್ ಆಗುತ್ತೆ. ಕೆಲವು ರೀಸೆಂಟ್ಲಿ ನಾವು ಮಾಡಿರುವಂತಹ ಕೇರಳದ ಸ್ಕೂಲ್ ಬಗ್ಗೆ ಹೇಳಬೇಕಾದ್ರೆ ನಮ್ದು ಇನಿಷಿಯಲ್ ಪ್ಲಾನ್ ಇದ್ದದ್ದು 2 ಲಕ್ಷ ಮಾಡಬೇಕು ಅಂತ, ಬಟ್ ಅದು ಎಂಡ್ ಆದದ್ದು ಅರೌಂಡ್ 4 ಲ್ಯಾಕ್ ಪ್ಲಸ್ ಆಯಿತು. ಯಾಕಂದರೆ ನಾವು ಹಂಚುಗಳನ್ನೆಲ್ಲ ತೆಗೆದು ರಿನೋವೇಟ್ ಎಲ್ಲ ಮಾಡುವ ಸಂದರ್ಭದಲ್ಲಿ ತುಂಬ ಖರ್ಚಾಗುತ್ತೆ. ಸೊ ಅದು ಅನ್ಎಕ್ಸ್ಪೆಕ್ಟೆಡ್. ಸೊ ಆ ಟೈಮ್ನಲ್ಲಿ ತುಂಬ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ನಮಗೆ. ಹಾಗೆ ನಿಮ್ಮ NGO ಇಂದ ಈ ಮೂಕ ಪ್ರಾಣಿಗಳಿಗೆ ಈ ಥರ ಏನೋ ಟ್ರೀಟ್ಮೆಂಟು ಈ ಥರ ಎಲ್ಲ ಮಾಡ್ತೀವಿ ಸರ್? ಆ್ಯಕ್ಚುಲಿ ಈ ನಮ್ಮ ಜೊತೆಗೆ ಈ ಒಂದು ಮೂಕ ಪ್ರಾಣಿಗಳು, ಎಸ್ಪೆಷಲಿ ನಾಯಿ, ಸ್ಟೇ ಅನಿಮಲ್ಸ್ ಏನಿದೆ ಅದನ್ನು ಕೂಡ ನಾವು ಏನಾದರೂ ಮಾಡಬೇಕಾಗತ್ತೆ ಅದಕ್ಕೂ ಕೂಡ. ಸೊ ನಮಗೆ ಹೋಗಿ ಮಾಡೋದಕ್ಕಾಗಲ್ಲ. ಈ ಒಂದು ಅನಿಮಲ್ಸ್ ಲವರ್ಸ್ ಎಲ್ಲ ಕೆಲವರು ಇರ್ತಾರೆ, ಅವರಿಗೆ ನಾವು ಸಹಾಯ ಮಾಡ್ತೀವಿ. ಮೇ ಬಿ ಫುಡ್ ಆಗಿರ್ಬೋದು, ಅವರಿಗೆ ರೈಸ್ ಕೊಡುವಂಥದ್ದಾಗಿರ್ಬೋದು, ಅಥವಾ ಬೇರೆ ಏನಾದರೂ ಟ್ರೀಟ್ಮೆಂಟ್ ಮಾಡಲಿಕ್ಕಿದ್ರೆ, ಈ ನಾಯಿಗಳಿಗೆ ಟ್ರೀಟ್ಮೆಂಟ್ ಮಾಡಲಿಕ್ಕಿದ್ರೆ ಅದಕ್ಕೆ ಏನಾದರೂ ವ್ಯವಸ್ಥೆ, ಆ ಥರದ್ದು ಕೆಲವೊಂದು ಹೆಲ್ಪ್ ಕೂಡ ನಾವು ಮಾಡ್ತಾ ಇದ್ದೀವಿ. ಸೊ ಈಗ ಇನ್ನು ಮುಂದಿನ ಕೆಲಸ ಕಾರ್ಯಗಳೇ ಅಂದರೆ ಯಾವ ರೀತಿ ಇದೆ? ಇನ್ನೂ ಎಷ್ಟು ಸ್ಕೂಲ್ಗಳಿದೆ ಅಂತ ಈ ಥರ ಅಂದರೆ ನಿಮಗೆ ಬೇಡಿಕೆ ಅಂದರೆ ನಿಮ್ಮನ್ನು ಸರ್ ನಮ್ಮ ಶಾಲೆನೂ ಬನ್ನಿ ಮಾಡಿ ಒಂದು ಸಲ ನೋಡಿ ಆ ಥರ ಹೇಳೋರು ತುಂಬ ಬರುತ್ತೆ ಸರ್, ತುಂಬ ಬರುತ್ತೆ. ಆ್ಯಕ್ಚುಲಿ ಕೆಲವು ಹೌದು ತುಂಬ ಕಾಲ್ಸ್ ಬರುತ್ತೆ ನಮಗೆ. ನಮ್ಮ ಕರ್ನಾಟಕದಿಂದಲೇ ಬೇರೆ ಬೇರೆ ಜಿಲ್ಲೆಗಳಿಂದ ಬರ್ತಾ ಇದೆ. ಓಕೆ, ಕರಾವಳಿ ಭಾಗದಲ್ಲೇ. ಹೌದು, ಬೇರೆ ರಾಜ್ಯದಲ್ಲಿ ತುಂಬ ಕಡಿಮೆ, ಬಟ್ ಬೇರೆ ಜಿಲ್ಲೆಯಿಂದ ತುಂಬ ಬರ್ತಾ ಇದೆ. ಬಟ್ ಗೊತ್ತಿದೆ ನಮ್ಮದು ಒಂದು ಸಣ್ಣ NGO,
ಫಿನಾನ್ಷಿಯಲಿ ನಾವು ಅಷ್ಟೊಂದು ಸ್ಟೇಬಲ್ ಇಲ್ಲ. ಸೊ ಈ ಸಂದರ್ಭದಲ್ಲಿ ಇಷ್ಟೊಂದು ಕಾಲ್ಸ್ ಬರುವಾಗ ನಾವು ಎಲ್ರಿಗೂ ಕೂಡ ಸಹಾಯ ಮಾಡೋದಕ್ಕೆ ಆಗೋದಿಲ್ಲ. ಆದರೂ ಕೂಡ ನಾವು ಟ್ರೈ ಮಾಡ್ತೀವಿ ಮ್ಯಾಕ್ಸಿಮಮ್ ಮಾಡೋದಕ್ಕೆ. ಸೊ ಈ ಸಲ ಇದು ಆ್ಯಕ್ಚುಲಿ ನಮ್ಮದು ಈ ವರ್ಷದಲ್ಲಿ ಮಾಡ್ತಾ ಇರುವಂತಹ 4ನೇ ಶಾಲೆ. ಈ ವರ್ಷದಲ್ಲಿ ಮಾಡ್ತಾ ಇರುವಂತಹ 4ನೇ ಶಾಲೆ. ಓಕೆ. ಈಗ ಟೋಟಲ್ ಆಗಿ ಇವಾಗ ನಿಮ್ಮ ಒಂದು NGO ಓವರ್ ಆಗಿ ಖರ್ಚು ಮಾಡಿರೋದು ಎಷ್ಟು ಅಂತ? ಇದುವರೆಗೆ ನಾವು ಅಪ್ರಾಕ್ಸಿಮೇಟ್ಲಿ ಅರೌಂಡ್ 80 lakhs ಪ್ಲಸ್ ಖರ್ಚು ಮಾಡಿದ್ದೀವಿ ಇದುವರೆಗೆ ಬೇರೆ ಬೇರೆ ಕಾರ್ಯಕ್ರಮಗಳು. ಬರೀ 7 ವರ್ಷದಲ್ಲಿ 7 ವರ್ಷದಲ್ಲಿ ಒಟ್ಟಾರೆಯಾಗಿ ಹೇಳಬೇಕಂದ್ರೆ ಮಿನಿಮಮ್ 80+ ಆಗಿದೆ ಸರ್. ಬೇರೆ ಬೇರೆ ಸ್ಕೂಲ್ ಆಗಿರ್ಬೋದು, ಇತರ ಕಾರ್ಯಕ್ರಮ, ಈ ಒಂದು ಆರ್ಟಿಫಿಷಿಯಲ್ ಲಿಂಬ್ ಆಗಿರ್ಬೋದು ಅಥವಾ ಇತರ ಕಾರ್ಯಕ್ರಮಗಳಿಗೆ ತುಂಬ ಖರ್ಚಾಗಿದೆ. ನಿಮ್ಮ NGO ಇಂದ ನಾನೊಂದು ನಿಮ್ಮ ಇನ್ಸ್ಟಾಗ್ರಾಮ್ ಪೋಸ್ಟಲ್ಲೆಲ್ಲ ನೋಡಿದೆ. ಸೊ ಈ ಕೃತಕ ಕಾಲು ಕೊಡೋದು. ಹೌದು ಸರ್, ಅದು ಆ್ಯಕ್ಚುಲಿ ನಾವು ಮಾಡಿರುವಂಥದ್ದು August 15th ನಂದು ಮಾಡಿರುವಂಥದ್ದು 2022 ಅಲ್ಲಿ. ಯಾಕಂತ ಹೇಳಿದರೆ ಈ ರಸ್ತೆ ಅಪಘಾತದಲ್ಲಿ ಕೆಲವು ಕೃತಕ ಕಾಲು ಕಳೆದುಕೊಂಡಿರ್ತಾರೆ ಅಥವಾ ಬೇರೆ ಏನಾದರೂ ಪ್ರಾಬ್ಲಮಿಂದ ಕಳೆದುಕೊಂಡಿರ್ತಾರೆ. ಸೊ ಅವರಿಗೆ ಆರ್ಟಿಫಿಷಿಯಲ್ ಲಿಂಬನ್ನು ಕೊಡುವಂಥ ವ್ಯವಸ್ಥೆ ಮಾಡಿದ್ವಿ. ಅದು ತುಂಬ ಚಾಲೆಂಜಿಂಗ್ ಆಗಿತ್ತು. ಯಾಕಂದರೆ ಬೇರೆ ಬೇರೆ ಕಡೆಗಳಲ್ಲಿ ದಕ್ಷಿಣ ಕನ್ನಡ, ಉಡುಪಿ ಇದೆಲ್ಲ ಭಾಗವನ್ನು ನಾವು ಕವರ್ ಮಾಡಿ ಅವರ ಮನೆಗೆ ಹೋಗಿ ಅದನ್ನು ನಮ್ಮದು ಆರ್ಟಿಫಿಷಿಯಲ್ ಲಿಂಬ್ ಟೀಮ್ ಬಂದಿತ್ತು ಇಲ್ಲಿಂದ, ಕೇರಳದಿಂದ ಬಂದಿರುವಂತಹ ಟೀಮ್. ಅದು ಅವರು ಎಲ್ಲ ಮನೆಗಳಿಗೆ ಹೋಗಿ ನಾವೆಲ್ಲ ಕೂಡ ಹೋಗಿ ಅದರದ್ದೊಂದು ಅಳತೆಯನ್ನು ತೆಗೆದು ಅದನ್ನು ಅಲ್ಲಿ ಕಳಿಸಿ ಅದನ್ನು ಮಾಡಿ ಪುನಃ ಒಂದು ಕಾರ್ಯಕ್ರಮವನ್ನು ಮಾಡಿದ್ವಿ. ತುಂಬ ಚಾಲೆಂಜಿಂಗ್ ಆಗಿತ್ತು. ಇದು ಒಂಥರ ಯಾರು ಮಾಡೋದು ಅಂದರೆ NGOಗಳು ಮಾಡ್ತಾರೆ, ಅದೇ ಹುಡುಕಿ ಹೋಗಿ ಮಾಡೋದು ಸ್ವಲ್ಪ ಚಾಲೆಂಜೇ ಇಲ್ಲ. ಅದರ ಜೊತೆಗೆ ನಾವು ಮಕ್ಕಳಿಗೆ ಈ ಒಂದು ಶ್ರವಣ ದೋಷ ಅಂತ ಏನಿದೆ, ಆ ದೋಷ ಇದ್ದಂತಹ ಮಕ್ಕಳಿಗೆ ನಾವು ಹಿಯರಿಂಗ್ ಏಡನ್ನು ಕೊಟ್ಟದ್ದು ಕೂಡ ಸೇಮ್ ಡೇ ಅಲ್ಲಿ. ಅರೌಂಡ್ 13 ಮಕ್ಕಳಿಗೆ ನಾವು ಹಿಯರಿಂಗ್ ಏಡನ್ನು ಕೊಟ್ಟು, ಅದರ ಜೊತೆಗೆ ನಾವು ಅರೌಂಡ್ 24 ಜನರಿಗೆ ನಾವು ಆರ್ಟಿಫಿಷಿಯಲ್ ಲಿಂಬನ್ನು ಕೊಟ್ಟಿದ್ವಿ ಆ ಒಂದು ಕಾರ್ಯಕ್ರಮದಲ್ಲಿ. ಅದು ಸ್ವಲ್ಪ ಚಾಲೆಂಜಿಂಗ್ ಆಗಿತ್ತು, ಕಷ್ಟ ಆಗಿತ್ತು ನಮಗೆ ತುಂಬ. ಓಕೆ ಸರ್, ಓಕೆ, ಥ್ಯಾಂಕ್ ಯು ಸರ್. ಒಂದು ನಿಮ್ಮ NGOಗಳು ಇನ್ನಷ್ಟು ಒಳ್ಳೆ ಕೆಲಸ ಕಾರ್ಯಗಳು ಮಾಡಲಿ, ಹಾಗೆ ನಿಮಗೆ ಕರಾವಳಿ ಎಲ್ಲ ಕಡೆಯಿಂದ ನಿಮಗೆ ಜನರ ಬೆಂಬಲ ಸಿಗಲಿ ಅಂತ ಹೇಳ್ತಾ ನಮಸ್ಕಾರ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್.